ಇಂತಿಂತ ಆಡಬೇಕು. ಇದು ಲಾಡಲ್ಲ, ಇದು ಹೋಳಿಗೆ. ಲಾಡೆಯ ಇದು ಲಾಡು, ಇದು ಹೋಳಿಗೆ. ಏನು ಮಾಡ್ಲಿಕ್ಕೆ ಬರುವುದಿಲ್ಲ. ಹೌದು, ಒಪ್ಕೊಳ್ಬೇಕಾಗ್ತದೆ. ಹುಚ್ಚರಲ್ಲಿ ನಾವು ಮಾತಾಡುವಾಗ ನಾವು ಹುಚ್ಚರಾಗಿ ಇರಬೇಕಾಗ್ತದೆ. ಕುಡಿದವ್ರ ಹತ್ರ ಮಾತಾಡುವಾಗ ನಾವು ಒಂಚೂರು ಹಾಕ್ಕೊಂಡೇ ಮಾತಾಡ್ತೇವೆ. ಮಾರ್ಗದ ಬದಿಯಲ್ಲಿ ಯಾರೋ ಒಬ್ಬಳು ಬಿದ್ದಿದ್ದಾಳೆ. ಇವಳು ಬಿದ್ದ ಸ್ಥಿತಿಯನ್ನು ಕಂಡ್ರೆ ಯಾರೋ ಈಗ ತಾನೇ ಕೊಲೆ ಮಾಡಿ ಹೋದಾಗಿರ್ಬೇಕು. ಇವಳನ್ನು ಕೊಲೆ ಮಾಡಿದ್ದಾದ್ರೆ ಅಂತಾದ್ರೆ ಇಂಥ ಸಂದರ್ಭದಲ್ಲಿ ಈ ಜಾಗದಲ್ಲಿ ನಾನು ನಿಂತರೆ ಆಚೆ ಬದಿಯಲ್ಲಿ ಇವತ್ತು ಭಯಂಕರ ಓಡಾಡ್ತಾ ಇದ್ದಾರೆ. ಕುಂದಾಪುರದವರು ಕೋಟದವರು ಬಂದು ನನ್ನನ್ನು ಹಿಡ್ಕೊಂಡು ಹೋದ್ರೆ ಭಾಗವತರ ನಾನು ಸುಮ್ಮನೆ ನಿಮ್ಮನ್ನು ಸುಮೇತ ಕರ್ಕೊಂಡು ಹೋಗೋದು. ಒಂದೇ ಕೋಣೆಯಲ್ಲಿ ಕುತ್ಕೊಂಡು ಮಾತಾಡ್ತಾ ಇತ್ತು ಸರಿ. ಇಲ್ಲ 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 ಕೊಲೆ ಮಾಡಿದ್ದಾರೆ. ಮೂಗಿನಲ್ಲಿ ಶ್ವಾಸ ಹೋಗ್ತಾ ಉಂಟು, ಮೂಗಿನಲ್ಲಿ ಶ್ವಾಸ ಹೋಗ್ತಾ ಉಂಟು. ಅಲ್ಲೇ ಹೋಗುದು ಎಲ್ಲ ಕೆಲವು ಸಲ ಎಲ್ಲೆಲ್ಲಿ ಜಾಗ ಉಂಟು ಅಲ್ಲೆಲ್ಲ ಗಾಳಿ ಹೋಗ್ತಾ ಇರ್ತದೆ. ಇದಾಗಲ್ಲ, ಮೂಗಿನಲ್ಲಿ ಶ್ವಾಸ ಬಿಡ್ತಾ ಇದ್ದಾಳೆ ಅಂತ ಈ ಸ್ಥಿತಿಯಲ್ಲಿ ಯಾಕೆ ಬಿದ್ದಿರಬಹುದು? ಬಹುತೇಕ ಎಲ್ಲಿಯೋ ತಲೆ ತಿರುಗಿ ಬಿದ್ದದಿರ್ಬೇಕು. ತಲೆ ತಿರುಗಿ ಬಿದ್ದವರನ್ನ ಎಬ್ಬಿಸಬೇಕು ಅಂತ ಆದ್ರೆ ಹತ್ತಿರದಲ್ಲಿ ನೀರಿರ್ಬೇಕು. ನೀರಲ್ಲಿ ನೀವು ಕಾಣ್ತಾ ಇಲ್ವಲ್ಲ, ಏನ್ ಮಾಡಿ ನೀರ ಚಿಮುಗಿಸಲುವಾಗ ಪಾಲನೆ ಜನವರಿರು ದಾರಿಯಲ್ಲಿ ಬಿದ್ದಂತಹ ನಿನ್ನ ಮುಖದ ಮೇಲೆ ನೀರನ್ನು ಚುಮುಕಿಸಿ ಎಬ್ಬಿಸಿದ್ದೇನೆ. ಎತ್ತೆಲ್ಲ ಭಾರಿ ಸಂತೋಷ ಆಯಿತು. ಈ ಕಡೆ ಬರಲ್ಲ, ಈ ಕಡೆ ಅಂತರವನ್ನು ಕಾಪಾಡಿಕೊಳ್ಳಬೇಕು. ಜಾಗ್ರತೆ ಜತನ. ಏನು ಈ ಕಡೆ ಬಾ ಅಂತ ಹೇಳಿದ್ರೆ ಮೇಲೆ ಬಿಡ್ತಾ ಇದ್ದೇನೆ. ಅವಧಿಗೋ ಅಲ್ಲಿ ಬಂದವರಿಗೆ ಜಾಗ ಇಲ್ಲ, ಅಲ್ಲೋ ಸಾಯ್ಬೇಡ ನೀನು. ಇಲ್ಲೇ ನಿಂತು ಒಂದೊಂದ್ಸಲ ನಾವು ಮಾಡೋದು ಹುಡುಗಾಟಿಗೆ ಆಗ್ತದ ಅಂತ ಸುಮ್ಮನೆ ಯಾರೇ ಸಾಯಲಿ ಅಂದದೇ ಇಲ್ಲ. ನಮ್ಮಲ್ಲಿ ನಾವು ಹೋಗೋದು ಬರ್ತದೆ. ಇವಳದು ಹೀಗೆ ಅಂದ್ರೆ ನಾಲ್ಕನೇ ಕಡಿಮೆ ಅಂತ ಅದು ಮಾಡೋದು ನೋಡೋದು ನಂಗೆ ಆದ್ರೂ ಬಿಸಿ ಆಯ್ತಲ್ಲ. ಅದರಿಂದ ಕೇಳ್ತಾ ಇದ್ದೇನೆ, ಯಾರು ನೀನು, ಎಲ್ಲಿನ ಬಂದವಳು, ಯಾಕಾಗಿ ಬಂದವಳು, ನಿನ್ನ ತಂದೆ ತಾಯಿಗಳು ಯಾರು? ನಿನ್ನನ್ನು ನೋಡುವಾಗ ಕುಲೀನ ಮನತನದಲ್ಲಿ ಹುಟ್ಟಿದವಳಂತೆ ಕಾಣ್ತಾ ಇದೆಯಾ, ಆದರೆ ಕಣ್ಣೀರು ಸುರಿಸ್ತಾ ಇದೆಯಾ? ಈ ಕಣ್ಣೀರಿಗೆ ಕಾರಣ ಏನು? ನಾನೊಬ್ಬ ನಿನ್ನ ಅಣ್ಣ ಎನ್ನುವ ಅಭಿಪ್ರಾಯದಲ್ಲಿ ಎಲ್ಲವನ್ನು ಹೇಳಿ ನೋಡುವ. ಪಡೆದಂತ ತಾಯಿ ಯಾರು? ನಿನ್ನನ್ನು ಪಡೆದಂತ ಅಪ್ಪ ಯಾರು? ನಿನ್ನ ಊರು ಯಾವುದು? ನಿನ್ನ ಹೆಸರು ಏನು? ಎಲ್ಲವನ್ನು ವಿಸ್ತಾರವಾಗಿ ಹೇಳಬಲ್ಲೆಯ? ಅಪ್ಪ. ಹಾ, ನಿನ್ನ ಅಪ್ಪ ಯಾರು? ಅದು ನಿನ್ನ ಅಪ್ಪ ಅಲ್ಲ. ಅದು ಮರವನ್ನು ಕಡಿದಿದ್ದಾರೆ, ಮರದ ಬುಡ ಉಂಟಷ್ಟೇ. ಆದ್ರಿಂದ ಅದು ಅಪ್ಪ ಅಲ್ಲ. ಪಾಪದ ಅಪ್ಪ ಯಾರು? ಒಳ್ಳೆ ಈ ಕಾಲದಲ್ಲಿ ಹೋದವರೇ ಪುಣ್ಯ. ಪಾಪ ಅಪ್ಪ ಮೇಲೆ ಅಮ್ಮ. ಹಾಗಾದ್ರೆ ನೀನು ಗುಮ್ಮನ ಮಗಳೇ. ಅಮ್ಮ ಇಲ್ಲ, ಅಪ್ಪ ಇಲ್ಲ. ಬೇಡ ಬಿಡು, ಆ ವಿಷಯ ಬೇಡ. ನಿಮ್ಗೆ ಕರೆಯುವುದಕ್ಕೊಂದು ಹೆಸರು ಇರಬೇಕು. ಹೆಸರೇನು? ಹೆಸರು ಬರ್ತದೆ. ಬಿಟ್ಟು ಬಂದ್ಯಾ? ಬಹುಶಃ ಹಸು ಬರ್ತದೆ ಅಂತ ಹೇಳಿದ್ರೆ ಅಂಗಡಿ ಬಾಗಿಲಾಗದ ಆದ್ರೆ ನಾಳೆ ಬೆಳಿಗ್ಗೆ ಆಯ್ತಲ್ಲ. ಕರೆಯುವುದಕ್ಕೆ ಹೆಸರು ಇಲ್ಲ. ತಂದೆ ಯಾರು ಕೇಳಿದ್ರಿಲ್ಲ.
ತಾಯಿ ಯಾರು ಅಂತ ಕೇಳಿದ್ರೆ ಇಲ್ಲ, ಹೆಸರು ಬರ್ತದೆ. ಏನ್ ನನ್ನಲ್ಲಿ ತಮಾಷೆ ಮಾಡ್ತೀಯಾ? ನೀ ಹೇಳದಿದ್ರು ಒಡ್ಡಿಲ್ಲ, ಕೂಗಿ ಸಾಯ್ಬೇಡ. ಎಲ್ಲಿಯಾದ್ರೂ ನೀನು ಕೂಗುದೆ ಅಂತಾದ್ರೆ ದೀಪಕ್ಕೆ ಬಂದು ಗಂಡಸರು ಕೂಡ ಬಂದು ನಂಗೆ ಹೊಡೆದಾರೆ, ಗೊತ್ತಿಲ್ಲ ನಿನಗೆ. ಹೆಣ್ಣುಗಳು ಗಂಡು ಒಂದೆಡೆಯಲ್ಲಿ ಪಕ್ಕನೆ ಹೆಣ್ಣೇನಾದ್ರೂ ಕೂಗಿದ್ರೆ ಬಂದವರಲ್ಲ ಅಂತ ಕೇಳೋದಿಲ್ಲ, ಗಂಡಸಿ ಹೊಡೆಯುವುದೇ ಇಲ್ಲ. ಹೌದು ಸ್ವಾಮಿ, ಈಗಿನ ಕಥೆಯೇ ಹಾಗೆ. ಗಂಡಿ ತೊಂದರೆ ಆದ್ರೆ ಹೆಣ್ಣೊಬ್ಬಳಲ್ಲಿ ಆದ್ರೂ ಕೂಗ್ಲಿ, ಪಾಪ ನಡ್ಕೊಂಡು ಬರ್ಲಿಕ್ಕೆ ಆಗದಿದ್ದವರಾದ್ರೂ ಓಡಿ ಅಂತ ಆಯ್ತು ಅಂತ ಕೇಳ್ತಾರೆ. ಅದೇ ಗಂಡಸು ಒಬ್ಬ ಒದ್ದಾಡ್ತಾ ಇರ್ಲಿ, ಈಗ ಬೇಡಪ್ಪ ಈಗ ನಮ್ಮ ಮೈ ಮೇಲೆ ಬಂದ್ರೆ ಬಂತೆ ಅಂತ ಹೋಗ್ತಾ ಇರ್ತಾರೆ. ಇಂಥ ಸ್ಥಿತಿಯಲ್ಲಿ ನೀವು ಕೂಗುವುದು ಬೇಡ. ಹೆಂಗೆ ತಂದೆ ತಾಯಿ ಇಲ್ಲ, ಯಾರೂ ಇಲ್ವಾ? ಹೋಗ್ಲಿ, ನಿನಗೀಗ ಏನಾಗಬೇಕು? ಭಾಗವತ್ರೆ, ಪ್ರಪಂಚದಲ್ಲಿ ಇದೊಂದು ವಿಶೇಷ ಅಲ್ಲ, ಹುಚ್ಚರಿಗೆ ಯಾವುದು ಗೊತ್ತಾಗದೆ ಇದ್ರೂ ಹಸಿವೆ ಆದ್ದೊಂದು ಗೊತ್ತಾಗ್ತದೆ. ಆ ಮಟ್ಟಿಗೆ ಇದೊಂದು ತೊಂದರೆ ಇಲ್ಲ. ಅಯ್ಯ, ಹುಚ್ಚರು ಎಲ್ಲಾದ್ರೂ ಬದುಕ್ತಾರೆ. ಎಲ್ಲಿಯಾದ್ರೂ ವಾಹನದಡಿ ಹುಚ್ಚರು ಬಿದ್ದು ಸತ್ತದ್ದು ಕೇಳಿದ್ದೀರ? ಇಲ್ಲ, ಅಲ್ಲಿ ಬಂದ ಕೂಡ ವಾಹನ ಇಲ್ಲೇ ನಿಲ್ಲಿಸ್ತಾವ, ಇದೊಂದ್ರೆ ಆಗಲೇ ಬೇಡ ಅಂತ. ಸರಿ ಇದ್ದವರೇ ಹೊಡ್ಕೊಂಡು ಹೋಗ್ತಾ ಇರ್ತಾರೆ. ಅಂತ ಪರಿಸ್ಥಿತಿ ನಿಮಗೆ ಹಸಿವೆ ಆಗ್ತದ? ಹೋಗ್ಲಿ ಬಿಡು, ಹಸಿವೆಯನ್ನು ಯಾರನ್ನು ಬಿಟ್ಟದ್ದಲ್ಲ. ನೀ ನಮ್ಮನೆ ಬರ್ತೀಯ, ನನಗೆ ಮನೆ ಉಂಟು, ಮನೆಯಲ್ಲಿ ನನ್ನ ಹೆಂಡತಿ ಇದ್ದಾಳೆ, ಅವಳಿಂದ ನಿನಗೆ ಊಟಕ್ಕೆ ಹಾಕ್ತೇನೆ, ಬರ್ತೀಯ? ನಿನ್ಗೆ ಎಂತ ಊಟ ಬೇಕಾದ್ರೂ ಹಾಕ್ತೇನೆ. ನನಗೆ ಇಂತಿಂತ ಲಾಡು ಬೇಕು. ಇದು ಲಾಡಲ್ಲ, ಇದು ಹೋಳಿಗೆ. ಲಾಡೆಯ? ಇದು ಲಾಡು, ಇದು ಹೋಳಿಗೆ. ಏನು ಮಾಡ್ಲಿಕ್ಕೆ ಬರುವುದಿಲ್ಲ. ಹೌದು, ಇದು ಒಪ್ಕೊಳ್ಬೇಕಾಗ್ತದೆ. ಹುಚ್ಚರಲ್ಲಿ ನಾವು ಮಾತಾಡುವಾಗ ನಾವು ಹುಚ್ಚರಾಗಿ ಇರಬೇಕಾಗ್ತದೆ. ಕುಡಿದವ್ರ ಹತ್ರ ಮಾತಾಡುವಾಗ ನಾವು ಒಂಚೂರು ಹಾಕ್ಕೊಂಡೇ ಮಾತಾಡ್ತೇವೆ. ಇದು ಹೋಳಿಗೆ, ಇದು ಲಾಡು, ಇದು ಲಾಡ, ಇದು ಹೋಳಿಗೆ. ಆಮೇಲೆ ಜಿಲೇಬಿ ಬೇಕು. ಆ ಮಟ್ಟಿಗೆ ತೊಂದರೆ ಇಲ್ಲ, ಜಿಲೇಬಿ ನೀನು ಕೊಡ್ತೇನೆ. ಕೊಡಿ. ಯಾಕೆ? ಯಾವ ಜಾತ್ರೆ ಪೇಟೆಯಲ್ಲೂ ಪಾಪ ಅವರಿಗೆ ಅಂಗಡಿ ಹಾಕ್ಲಿಕ್ಕೆ ಬಿಡ್ಲಿಲ್ಲ. ಯಾವಾಗಲೂ ಮಾಡಿದ ಜಿಲೇಬಿ ಹಾಗೆ ಇಟ್ಕೊಂಡಿದ್ದಾರೆ. ಆ ಜಿಲೇಬಿಯನ್ನ 4 ನಿನಗೆ ಕೊಟ್ಟು ಅಂತಂದಿಗೆ ನೀರು ಕೊಡ್ತೇನೆ. ತೊಂದರೆ ಇಲ್ಲ. ಅಣ್ಣ ಎನ್ನುವ ಭಾವನೆ ನೀನಿಟ್ಟುಕೋ. ನನ್ನ ತಂಗಿ ಅಂತ ನಾನು ನಿನ್ನನ್ನು ಕಾಪಾಡ್ತೇನೆ. जय राम जय राम